ವಿವರ ಕುಡ್ಲ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ಗುರುವಾರ ಕುಡ್ಲದ ಜಿಲ್ಲಾ ಪಂಚಾಯತ್ ಸಭಾಕನ್ನೋಡು ನಡೆತಂಡು ಮೂಜನೆ ಸ್ಥಾಯಿ ಸಮಿತಿಗೆ ಸದಸ್ಯರನ ಅಭಿಪ್ರಾಯಕ್ಕೇನಂದೆ ಗೊತ್ತುದಾಂತನೆ ಗುರ್ಕಾರ್ಲು ಬಕ ಒತ್ತು ಗುರ್ಕಾರ್ಯರನ್ನು ಅಜತಿನ ಬಗೆಟ್ ತಾಲೂಕು ಪಂಚಾಯತ್ ಗುರ್ಕಾರ್ಯರ ಸದಸ್ಯರು ತಡೆತಿನ ಸಂಗತಿ ನಡೆತಂಡು. ಕುಡ್ಲ ತಾಲೂಕ್ ಪಂಚಾಯತ್ ಸಭೆ ಗುರುವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣಡು ಅಟಣೆ ಆದಿತ್ತಂಡು. ತಾಲೂಕು ಪಂಚಾಯತ್ ಗುರ್ಕಾರ್ಯರು ಮಹಮ್ಮದ್ ಮೋನು ಗುರ್ಕಾರ್ಮೆಡ್ ನಡೆತಿನ ಸಭೆಟ್ ಮೂಜನೆ ಸ್ಥಾಯಿ ಸಮಿತಿಗೆ ಸದಸ್ಯರಡ ಅಭಿಪ್ರಾಯದ ತೊನಂದೆ ಅಕ್ಲೆಗೂ ಗೊತ್ತಾವಂದಿನಂಚ ಗುರ್ಕಾರ್ಯರು ಬಕ ಪದಾಧಿಕಾರಿಲೇನು ಅಜತಿನ ಬಗೆಟ್ ಸದಸ್ಯರು ಏವರು ತೋಜಾದ ಪಾತಿರಿಯರು. 1ನೇ ವರ್ಷದ 2ನೇ ವರ್ಷದ ಸ್ಥಾಯಿ ಸಮಿತಿಲನ ವಾಯ್ದೆ ಮುಗಿನಾಗ 20 ತಿಂಗಳು ಆಂಡಲ ಗುರ್ಕಾರ್ಯರು ದಾಯ ಬರ್ಪುಜರು ಸ್ಥಾಯಿ ಸಮಿತಿಲೆಗೆ ಕ್ರಮ ಪ್ರಕಾರ ಅಜಪು ದಾಯ ನಡಪುಜಿ ತಾಲೂಕು ಪಂಚಾಯತ್ ಸದಸ್ಯರಿಗೆ ದಾಯ ದಾಲಾಗುತ್ತಾಪುಜಿಂದು ಒಂಜೇತ ಮೆತ್ತು ಒಂಜಿ ಪ್ರಶ್ನೆಲೇನಕೇನೊಂದು ಸದಸ್ಯರು ತಾಲೂಕು ಪಂಚಾಯತ್ ಗುರ್ಕಾರ್ಲೆಡ ತಡಿತರು. ಮಹಮ್ಮದ್ ಮೋನು ಸದಸ್ಯರಿಗೆ ಜವಾಬ್ ಕೊರೊಂದು ಒಂಜಿ ಸಬಿಟ್ಟು ಏರು ಎಂಚಿನ ಪಾತಿರ್ದರು ಎಂಚಿನ ನಿರ್ಣಯ ಆತನಂದು ರೆಕಾರ್ಡ್ ಆಪುಂಡು ಕುಡೊಂಜಿ ಸಬಿಟ್ಟು ಐತ ಪಾಲನಾ ವರದಿ ದುಂಬುದೀಪುಂಡು ಸದಸ್ಯರಿಗೆ ಗೊತ್ತಿತ್ತದೆ ಸ್ಥಾಯಿ ಸಮಿತಿ ಕಟ್ಟುಂಡು ಒಂಜಿ ಸರ್ತಿ ಗುರ್ಕಾರೆ ಆಯ್ನಕ್ಲು 2ನೇ ಸರ್ತಿ ಗಾಯರೆ ಬಲ್ಲಿಂದ ದಾಲ ಇಜ್ಜಿಂದ ಪಂಡೆರು. ತಾಲೂಕು ಪಂಚಾಯತ್ ಒತ್ತು ಗುರ್ಕಾರ್ದಿ ಪೂರ್ಣಿಮಾ ಗಣೇಶ್ ಪೂಜಾರಿ ಮುಖ್ಯ ಕಾರ್ಯತ್ವವನ್ನ ಅಧಿಕಾರಿ ಸ್ಥಾಯಿ ಸಮಿತಿ ಗುರ್ಕಾರ್ಯರು ಸಭೆಟಿದ್ದರು. ನಿಮ್ಮಲ್ಲಿ ಇರಬೇಕು. ಅದರದ್ದು ಕಳೆದ ಸಲ ಅದರ ಮುಂದಿನ ಮೀಟಿಂಗಿನ ಎಜೆಂಡಾ ನಿಮ್ಮ ಹತ್ರ ಉಂಟು. ಆವತ್ತು ನಿಮಗೆ ಹೋಗಿ ಅದರ ಬಗ್ಗೆ ಚರ್ಚೆ ಮಾಡ್ಬೋದಿತ್ತು. ಅದನ್ನು ನಾವು ಇದನ್ನು ಒಪ್ಪುವುದಿಲ್ಲ, ಈ ಥರ ಉಂಟು ಅಧ್ಯಕ್ಷರ ಅಂತ ಹೇಳ್ಬೋದಿತ್ತು. ಅದನ್ನೆಲ್ಲ ನೀವು ಮರೆತು ಮೀಟಿಂಗಿಗೆ ಭಾಗವಹಿಸಿದ್ರಿ. ಕಳೆದ ಸಲ ಮುನ್ನೆಂದು ನೀವು ಸ್ಥಾಯಿ ಸಮಿತಿ ಆಗುವಾಗ ಸಹ ಹೇಳ್ಬೋದಿತ್ತು. 2 ಸ್ಥಾಯಿ ಸಮಿತಿ ಆಗುವಾಗ ತಾವು ಯಾರು ಸದಸ್ಯರ ಬಗ್ಗೆ ಹೇಳಿ